ಪ್ರೀತಿ ಪ್ರೀತಿ ಯಾವಾಗ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ, ಯಾರ ಮೇಲೆ ಹುಟ್ಟುತ್ತೆ, ಯಾವ ಕಾರಣಕ್ಕೆ ಹುಟ್ಟುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಮೊನ್ನೆ ಎಲ್ಲೋ ಒಂದು ನಾನು ನ್ಯೂಸ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ. ನೋಡಿ ನಿಜಕ್ಕೂ ಶಾಕ್ ಆದೆ, ವಿಚಿತ್ರ ಅನಿಸ್ತು, ಆಶ್ಚರ್ಯಪಟ್ಟೆ. ಹೌದು, ಒಬ್ಬ 29 ವಯಸ್ಸಿನ ಪೊಲೀಸ್ ಅಧಿಕಾರಿ ಒಬ್ಬ 10ನೇ ಕ್ಲಾಸಿನ ಹುಡುಗನ ಮೇಲೆ ಪ್ರೀತಿಯಾಗಿತ್ತು ಅನ್ನೋದನ್ನ. ಕಾರಣ ಲವ್. ಎಸ್, ಸಿಂಪಲ್ ಲವ್. ಅಷ್ಟೇ ಅಲ್ಲ, ಒಬ್ಬ 80 ವರ್ಷದ ವೃದ್ಧೆ 30 ವರ್ಷ ಅಂದ್ರೆ ಮೊಮ್ಮಗನ ವಯಸ್ಸಿನ ಹುಡುಗನನ್ನ ಮದುವೆ ಆಗಿದ್ದಾಳೆ. ಇದಕ್ಕೆ ಸಿಂಪಲ್ ಕಾರಣ ಲವ್ ಅಂಡ್ ಮನಿ ಅನ್ನಬಹುದು. ಅಷ್ಟೇ ಯಾಕೆ, 70, 80, 90 ವರ್ಷದ ಮುದುಕರು 20 ರಿಂದ 25 ವರ್ಷದ ಹರೆಯ ಹುಡುಗಿಯರನ್ನ ಮದುವೆ ಆಗುತ್ತಿರುವ ಉದಾಹರಣೆಗಳನ್ನ ನೀವು ಆಗಾಗ ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಇಂಥ ಉದಾಹರಣೆಗಳು ನಮ್ಮ ಮುಂದೆ ಸಾವಿರಾರಿವೆ. ಕಾರಣ ಲವ್ ಅಂಡ್ ಸೆಕ್ಸ್. ಹೌದು, ಪ್ರೀತಿಗೆ ವಯಸ್ಸಿನ ಅಂತರ ಕಾಣೋದಿಲ್ಲ, ಧರ್ಮದ ಅಂತರ ಕಾಣೋದಿಲ್ಲ, ಜಾತಿಯ ಅಂತರ ಕಾಣೋದಿಲ್ಲ, ಭಾಷೆಯ ಅಂತರ ಕಾಣೋದಿಲ್ಲ, ಬಣ್ಣದ ಅಂತರ ಕಾಣೋದಿಲ್ಲ. ನಿಜ ಹೇಳಬೇಕೆಂದ್ರೆ ಪ್ರೀತಿಗೆ ಯಾವುದೇ ಬೌಂಡ್ರಿನೇ ಇಲ್ಲ ಅಂತ ಅನ್ಬಹುದು. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನೀವು ಕೂಡ ಒಂದಲ್ಲ ಒಂದು ದಿವಸ ಯಾರ ಜೊತೆನೋ ಲವ್ ಅಲ್ಲಿ ಬಿದ್ದಿರ್ತೀರಾ. ಅದು ನಮಗಿಂತ ದೊಡ್ಡವರಾಗಬಹುದು, ಅಥವಾ ನಮಗಿಂತ ಚಿಕ್ಕವರಾಗಬಹುದು, ಅಥವಾ ನಮ್ಮ ಜೊತೆ ಓದುತ್ತಿರುವವರಾಗಿರ್ಬೋದು, ಅಥವಾ ನಮಗೆ ಪಾಠ ಮಾಡುತ್ತಿರುವವರಾಗಿರ್ಬೋದು. ಯಾಕೆ, ಎಷ್ಟೋ ಜನಕ್ಕೆ ತಾವು ಪಾಠ ಮಾಡುತ್ತಿರುವ ಟೀಚರ್ ಮೇಲೇನೆ ಪ್ರೀತಿಯಾಗಿರೋದು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಸಿನಿಮಾಗಳಲ್ಲೂ ಇದರ ಬಗ್ಗೆ ಹಲವಾರು ಸೀನುಗಳನ್ನು ನಾವು ಕೂಡ ನೋಡಿದ್ದೇವೆ. ಹೌದು, ಪ್ರೀತಿ ಅಂದ್ರೇನೆ ವಿಚಿತ್ರ ಅಲ್ವಾ? ಪ್ರೀತಿ ಕೇವಲ ಭಾವನೆ ಅಲ್ಲ, ಅದೊಂದು ವಿಜ್ಞಾನ, ಅದೊಂದು ಜೀವನದ ಆಧಾರ ಅಂತಾನೆ ನಾವು ಹೇಳ್ಬೋದು. ಲವ್ ಇಸ್ ಮೋರ್ ದನ್ ಅ ಫೀಲಿಂಗ್, ಇಟ್ಸ್ ಅ ಸೈನ್ಸ್ ಅಂಡ್ ಲೈಫ್ಸ್ ಫೌಂಡೇಶನ್ ಅಂತಾನೆ ಕರೆಯುತ್ತಾರೆ. ಪ್ರೀತಿ ಎಂಬುದು ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಯುತವಾದಂತಹ, ಗೊಂದಲಮಯವಾದಂತಹ ಮತ್ತು ಸುಂದರವಾದಂತಹ ಒಂದು ಅನುಭೂತಿ ಅಂತಾನೆ ಕರೀಬಹುದು. ಕವಿಗಳಿಗೆ ಇದು ಕವಿತೆಯಾದರೆ ವಿಜ್ಞಾನಿಗಳಿಗೆ ಇದೊಂದು ರಾಸಾಯನಿಕ ಕ್ರಿಯೆ. ಪ್ರೀತಿಯು ಕೇವಲ ಒಬ್ಬ ಹುಡುಗ ಮತ್ತು ಹುಡುಗಿ ನಡುವಿನ ಆಕರ್ಷಣೆ ಅಲ್ಲ, ಅದು ತಾಯಿ ಮಗು, ಸ್ನೇಹಿತರು, ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಅಗಾಧವಾದ ಸಂಬಂಧವಾಗಿದೆ. ಅಷ್ಟಕ್ಕೂ ಈ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಅದು ನಮ್ಮ ಬಾಡಿಯಲ್ಲಿ ಒಂದು ಕೆಮಿಕಲ್ ಹರಿದ ಹಾಗೆ ಹರಿಯುತ್ತಿರುತ್ತದೆ. ಸಾಮಾನ್ಯವಾಗಿ ಪ್ರೀತಿಯನ್ನ ವ್ಯಾಖ್ಯಾನಿಸುವುದು ಕಷ್ಟ, ಆದ್ರೆ ಮನಃಶಾಸ್ತ್ರದ ಪ್ರಕಾರ ಪ್ರೀತಿಯು ಬಲವಾದ ಆಕರ್ಷಣೆ ಮತ್ತು ಭಾವನಾತ್ಮಕ ಬಾಂಧವ್ಯದ ಸಂಯೋಜನೆ ಅನ್ನುತ್ತಾರೆ. ಇದು ಕಾಳಜಿ, ನಿಕಟತೆ, ರಕ್ಷಣೆ, ಆಕರ್ಷಣೆ ಮತ್ತು ವಿಶ್ವಾಸದ ಮಿಶ್ರಣವಾಗಿದೆ. ಪ್ರೀತಿಯು ಮಾನವನ ಉಳಿವಿಗೆ ಅತ್ಯಗತ್ಯ. ಆದಿ ಮಾನವನ ಕಾಲದಿಂದಲೂ ಗುಂಪುಗಳಲ್ಲಿ ವಾಸಿಸಲು, ಮಕ್ಕಳನ್ನ ರಕ್ಷಿಸಲು ಮತ್ತು ವಂಶಾಭಿವೃದ್ಧಿ ಮಾಡಲು ಪ್ರೀತಿ ಒಂದು ಪ್ರಮುಖ ಅಸ್ತ್ರವಾಗಿದೆ. ಪ್ರೀತಿಯ ಹಿಂದಿನ ವಿಜ್ಞಾನ ಕೂಡ ಅಷ್ಟೇ ನಿಗೂಢವಾಗಿದೆ. ಪ್ರೀತಿಯು ಹೃದಯದಲ್ಲಿ ಹುಟ್ಟುತ್ತದೆ ಎನ್ನುವುದು ನಾವು ಭಾವಿಸುತ್ತೇವೆ, ಆದರೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಪ್ರೀತಿ ಹುಟ್ಟುವುದು ನಮ್ಮ ಮೆದುಳಿನಲ್ಲಿ. ಪ್ರೀತಿಯಲ್ಲಿ ಬಿದ್ದಾಗ ನಮ್ಮ ದೇಹದಲ್ಲಿ ಹಲವಾರು ರಾಸಾಯನಿಕ ಬದಲಾವಣೆಗಳು ಕಾಣುತ್ತವೆ, ಹಾರ್ಮೋನಿಕ್ ಬದಲಾವಣೆಗಳು ಕೂಡ ಆಗುತ್ತವೆ ಮತ್ತು ಹಾರ್ಮೋನ್ಗಳು ಸ್ರವಿಸುವಿಕೆ ಉಂಟಾಗುತ್ತದೆ. ಪ್ರಮುಖವಾಗಿ ಇದು 3 ಹಂತದಲ್ಲಿ ನಡೆಯುತ್ತದೆ ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಮೊದಲನೆಯದು ಆಕರ್ಷಣೆ, ಅಂದ್ರೆ ಅಟ್ರಾಕ್ಷನ್ ಅಂಡ್ ಲಸ್ಟ್ ಅಂತ ಕರೆಯಬಹುದು. ಇದು ಲೈಂಗಿಕ ಹಾರ್ಮೋನುಗಳಾದಂತಹ ಟೆಸ್ಟೋಸ್ಟೆರಾನ್ ಮತ್ತು ಈಸ್ಟ್ರೋಜೆನ್ ನಿಂದ ನಿಯಂತ್ರಿಸಲ್ಪಡುತ್ತದೆ. ಇದು ಸಂತಾನೋತ್ಪತ್ತಿಯ ಒಂದು ಮೂಲಭೂತ ಪ್ರಚೋದನೆಯಾಗಿದೆ ಅನ್ನುತ್ತಾರೆ. ಎರಡನೆಯದು ಮೋಹ, ಅಂದ್ರೆ ಅಟ್ರಾಕ್ಷನ್, ಅಥವಾ ಇದನ್ನ ಇನ್ಫ್ಯಾಚುಯೇಷನ್ ಅಂತ ಕೂಡ ಕರೆಯಬಹುದು. ಈ ಹಂತದಲ್ಲಿ ವ್ಯಕ್ತಿಯು ಪ್ರೀತಿಯಲ್ಲಿ ಬೀಳುತ್ತಾನೆ, ಆಗ ಮೆದುಳು ರಾಸಾಯನವು ಬಿಡುಗಡೆ ಮಾಡುತ್ತದೆ. ಇವುಗಳಲ್ಲಿ 3 ಟೈಪ್ ಇದೆ. ಮೊದಲನೆಯದು ಡೋಪಮೈನ್, ಇದನ್ನ ಫೀಲ್ ಗುಡ್ ಹಾರ್ಮೋನ್ ಅಂತ ಕರೆಯುತ್ತಾರೆ. ಇದು ನಮಗೆ ಸಂತೋಷ ಮತ್ತು ಉಲ್ಲಾಸವನ್ನ ನೀಡುತ್ತದೆ. ಇದು ಪ್ರೀತಿಸುವ ವ್ಯಕ್ತಿಯನ್ನ ನೋಡಿದಾಗ ಆಗುವ ಖುಷಿಗೆ ಇದೇ ಕಾರಣ. ಇದೇ ಹಾರ್ಮೋನ್ ನಿಮ್ಮ ಮೆದುಳಿನಿಂದ ನಿಮ್ಮ ಬಾಡಿಯಲ್ಲಿ ಬರುತ್ತದೆ. ನೋರ್ಫೆಂಡ್ರಿನ್, ಇದು ನಮ್ಮ ಹೃದಯದ ಬಡಿತವನ್ನ ಹೆಚ್ಚಿಸುತ್ತದೆ ಮತ್ತು ಉತ್ಸಾಹವನ್ನ ನಮ್ಮಲ್ಲಿ ಜಾಗೃತಗೊಳಿಸುತ್ತದೆ. ಮೂರನೆಯದು ಸೆರೋಟೋನಿನ್, ಪ್ರೀತಿಯಲ್ಲಿ ಬಿದ್ದಾಗ ಹಸಿವು ಮತ್ತು ನಿದ್ರೆ ಕಡಿಮೆ ಆಗಲು ಈ ರಾಸಾಯನಿಕ ಮಟ್ಟದಲ್ಲಿ ಆಗುವ ಬದಲಾವಣೆಯೇ ಕಾರಣ ಎನ್ನುತ್ತಾರೆ ಮನೋವಿಜ್ಞಾನಿಗಳು ಮತ್ತು ವಿಜ್ಞಾನಿಗಳು. ಹೌದು, ಈ ಒಂದು ಹಾರ್ಮೋನ್ ನಮ್ಮಲ್ಲಿ ಹೆಚ್ಚಾಗಿ ಆಗೋದು ನಾವು ಪ್ರೀತಿಯಲ್ಲಿ ಬಿದ್ದಾಗ. ಯಾವುದೋ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಆ ವ್ಯಕ್ತಿ ನೋಡದೇ ಇದ್ದರೆ ನಮಗೆ ಹಸಿವೆ ಆಗುವುದಿಲ್ಲ, ನೀರಡಿಕೆಯೇ ಆಗೋದಿಲ್ಲ. ಈ ರೀತಿಯ ಕೆಮಿಕಲ್ ಹಾರ್ಮೋನ್ಗಳು ನಮ್ಮ ಬಾಡಿಯಲ್ಲಿ ಆಗಾಗ ಆಗುತ್ತಲೇ ಇರುತ್ತವೆ. ಇದಕ್ಕೆ ವಯಸ್ಸಿನ ಅಂತರ ಯಾವುದೂ ಇಲ್ಲ ಸ್ನೇಹಿತರೆ. ಇದು ನಿಮಗೆ 10ನೇ ವಯಸ್ಸಿನಲ್ಲೂ ಕೂಡ ಆಗಬಹುದು, 90ನೇ ವಯಸ್ಸಿನಲ್ಲೂ ಕೂಡ ಆಗಬಹುದು. ಆದ್ರೆ
ಬಿಟ್ವೀನ್ 18ರಿಂದ 30 ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಅನ್ನುತ್ತಾರೆ ಸಂಶೋಧಕರು. ಬಾಂಧವ್ಯ, ಇದನ್ನ ನಾವು ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ದೀರ್ಘಕಾಲದ ಸಂಬಂಧಗಳಿಗೆ ಇದು ಮುಖ್ಯವಾಗಿರುತ್ತದೆ. ಇಲ್ಲಿ 2 ಹಾರ್ಮೋನ್ಗಳು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಮೊದಲನೆಯದು ಆಕ್ಸಿಟೋಸಿನ್. ಇದನ್ನ ಪ್ರೀತಿಯ ಹಾರ್ಮೋನ್, ಲವ್ ಹಾರ್ಮೋನ್ ಅಂತಾನೆ ಕರೆಯುತ್ತಾರೆ ಅಥವಾ ಅಪ್ಪುಗೆಯ ಹಾರ್ಮೋನ್ ಎಂದು ಕರೆಯುತ್ತಾರೆ. ತಾಯಿ ಮಗುವಿಗೆ ಹಾಲುಣಿಸುವಾಗ ಅಥವಾ ಪ್ರೇಮಿಗಳು ಅಪ್ಪಿಕೊಂಡಾಗ ಈ ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಇದು ನಂಬಿಕೆ ಮತ್ತು ಸುರಕ್ಷತೆಯನ್ನು ಕೂಡ ಹೆಚ್ಚಿಸುತ್ತದೆ ಎನ್ನುವ ಒಂದು ಸಂಶೋಧನೆ ಬಹಿರಂಗವಾಗಿದೆ. ಎರಡನೆಯದು ವ್ಯಾಸೋಪ್ರೆಸಿನ್. ಇದು ದೀರ್ಘಕಾಲದ ಬದ್ಧತೆ ಮತ್ತು ನಿಷ್ಠತೆಯನ್ನ ಉತ್ತೇಜಿಸುತ್ತದೆ. ಪ್ರೀತಿಯಲ್ಲಿ ಹಲವಾರು ವಿಧಗಳಿವೆ ಸ್ನೇಹಿತರೆ. ಇದನ್ನು ನಾವು ಟೈಪ್ಸ್ ಆಫ್ ಲವ್ ಅಂತ ಕೂಡ ಕರೆಯುತ್ತೇವೆ. ಇದು ಗ್ರೀಕ್ ತತ್ವಶಾಸ್ತ್ರದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಪ್ರೀತಿ ಕೇವಲ ಒಂದು ಬಗೆಯಲ್ಲ. ಪುರಾತನ ಗ್ರೀಕ್ ಕಾಲದಲ್ಲಿ ಪ್ರೀತಿಯನ್ನ ಪ್ರಮುಖವಾಗಿ 4 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಆಗಾಪೆ, ಅಂದ್ರೆ ಅನ್ಕಂಡೀಷನ್ ಲವ್ ಅನ್ನುತ್ತಾರೆ. ಇದು ಷರತ್ತುಗಳಿಲ್ಲದ ಪ್ರೀತಿ. ಉದಾಹರಣೆಗೆ ದೇವರ ಮೇಲಿನ ಭಕ್ತಿ ಅಥವಾ ಎಲ್ಲರನ್ನ ಸಮಾನವಾಗಿ ಕಾಣುವ ಮಾನವೀಯತೆಯ ಪ್ರೀತಿಯಾಗಿದೆ. ಇದರಲ್ಲಿ ಸ್ವಾರ್ಥ ಇರುವುದಿಲ್ಲ. ಉದಾಹರಣೆಗೆ ತಾಯಿ ತನ್ನ ಮಗುವನ್ನ ಪ್ರೀತಿಸುವ ಪ್ರೀತಿ, ಇಲ್ಲಿ ಸ್ವಾರ್ಥವೇ ಇರೋದಿಲ್ಲ. ತಂದೆ ತನ್ನ ಮಗನನ್ನ ಪ್ರೀತಿಸುವ ಪ್ರೀತಿ, ಇಲ್ಲೂ ಕೂಡ ನಿಮಗೆ ಸ್ವಾರ್ಥತೆ ಕಾಣುವುದಿಲ್ಲ. ಅಂತಹದನ್ನೇ ನಾವು ಅನ್ಕಂಡೀಷನ್ ಲವ್ ಅನ್ನುತ್ತೇವೆ. ಆದ್ರೆ ಕೆಲವೊಂದು ಸಂಬಂಧಗಳಲ್ಲಿ ಕಂಡೀಷನ್ ಲವ್ಗಳು ಕೂಡ ಇರುತ್ತವೆ. ನೀವು ನೋಡಿರಬಹುದು, ನಾನು ನಿನ್ನನ್ನ ಪ್ರೀತಿಸ್ತೇನೆ ಆದ್ರೆ ನನಗೆ ನೀನು ಇದನ್ನ ಕೊಡಬೇಕು, ನಾನು ನಿನ್ನನ್ನ ಮದುವೆ ಆಗುತ್ತೇನೆ ಆದ್ರೆ ನೀನು ನನಗೆ ಇದನ್ನ ಕೊಡಬೇಕು. ಈ ರೀತಿ ಕಂಡೀಷನ್ ಹಾಕಿದಾಗ ಅದನ್ನ ಕಂಡೀಷನ್ ಲವ್ ಅನ್ನುತ್ತಾರೆ. ಅದು ನಿಜವಾದ ಲವ್ ಅಲ್ವೇ ಅಲ್ಲ. ಎರಡನೇದು ಎರೋಸ್. ಇದನ್ನ ರೊಮ್ಯಾಂಟಿಕ್ ಲವ್ ಅನ್ನುತ್ತಾರೆ. ಇದು ದೈಹಿಕ ಆಕರ್ಷಣೆ ಮತ್ತು ಪ್ರಣಯಕ್ಕೆ ಸಂಬಂಧಿಸಿದ್ದು. ಇದು ತೀವ್ರವಾದ ಭಾವನೆಯಾಗಿದ್ದು ನಿಯಂತ್ರಿಸಲು ಕಷ್ಟವಾಗುತ್ತದೆ. ಹೌದು, ರೊಮ್ಯಾಂಟಿಕ್ ಲವ್ ಅನ್ನೋದೇ ಹಾಗೆ. ಅದು ಕೂಡ ಹದಿಹರೆಯದರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಒಬ್ಬ ವ್ಯಕ್ತಿಯನ್ನ ನೋಡದೆ ಇದ್ದಲ್ಲಿ ನಿಮಗೆ ಆಗುವ ಆ ತವಕ, ಆ ಒಂದು ಅಬ್ಸೆಷನ್ ನಿಮ್ಮಲ್ಲಿ ಹುಟ್ಟುತ್ತದೆ. ಹೀಗಾಗಿ ನಿಮ್ಮ ದೇಹದಲ್ಲಿ ತಳಮಳ ಉಂಟಾಗುತ್ತದೆ. ಯಾವಾಗ ಆ ವ್ಯಕ್ತಿಯನ್ನ ನೋಡುತ್ತೇನೋ ಆಗ ಮಾತ್ರ ಆ ಒಂದು ಪ್ರೀತಿ ಕಡಿಮೆ ಆಗುತ್ತದೆ ಅಥವಾ ಹೆಚ್ಚಿಗೆ ಆಗುತ್ತದೆ ಎನ್ನುವ ಸಂದರ್ಭ ನಿಮ್ಮಲ್ಲಿ ಉಂಟಾದಾಗ ಅದನ್ನೇ ರೊಮ್ಯಾಂಟಿಕ್ ಲವ್ ಅನ್ನುತ್ತಾರೆ. ಮೂರನೆಯದು ಫಿಲಿಯಾ. ಇದನ್ನ ಅಫೆಕ್ಷನೇಟ್ ಲವ್ ಅನ್ನುತ್ತಾರೆ. ಇದು ಹೆಚ್ಚಾಗಿ ಸ್ನೇಹಿತರ ನಡುವಿನ ಪ್ರೀತಿಯಾಗಿದೆ. ಇಲ್ಲಿ ದೈಹಿಕ ಆಕರ್ಷಣೆಗಿಂತ ಮಾನಸಿಕ ಹೊಂದಾಣಿಕೆ ಮತ್ತು ಗೌರವ ಮುಖ್ಯವಾಗಿರುತ್ತದೆ. ನಾಲ್ಕನೆಯದು ಸ್ಟೋರ್ಜ್, ಅಂದ್ರೆ ಇದು ಫ್ಯಾಮಿಲಿಯರ್ ಲವ್. ಇದು ಕುಟುಂಬದ ಸದಸ್ಯರ ನಡುವೆ, ಪೋಷಕರು ಮತ್ತು ಮಕ್ಕಳ ನಡುವೆ ಇರುವಂತಹ ಒಂದು ಸಹಜವಾದಂತಹ ಪ್ರೀತಿಯಾಗಿದೆ. ಪ್ರಖ್ಯಾತ ಮನಃಶಾಸ್ತ್ರಜ್ಞ ರಾಬರ್ಟ್ ಸ್ಟೇನ್ಸ್ಬರ್ಗ್ ಅವರ ಪ್ರಕಾರ ಪರಿಪೂರ್ಣವಾದ ಪ್ರೀತಿಯು 3 ಅಂಶಗಳನ್ನ ಒಳಗೊಂಡಿದೆ. ಒಂದನೆಯದು ಆತ್ಮೀಯತೆ, ಭಾವನಾತ್ಮಕವಾಗಿ ಹತ್ತಿರವಾಗುವುದು, ರಹಸ್ಯಗಳನ್ನ ಹಂಚಿಕೊಳ್ಳುವುದು ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು. ಇದನ್ನೇ ನಾವು ಇಂಟಿಮೆಸಿ ಅಂತ ಕರಿತೀವಿ. ಎರಡನೆಯದು ಮೋಹ. ಇದನ್ನ ನಾವು ಪ್ಯಾಷನ್ ಅಂತ ಕರೀಬಹುದು. ಇದು ದೈಹಿಕ ಆಕರ್ಷಣೆ ಮತ್ತು ಪ್ರಯಾಣದ ಕಿಚ್ಚಾಗಿದೆ. ಇದು ಹೆಚ್ಚಾಗಿ ಲವ್ಗಿಂತ ಲಸ್ಟ್ ಅಂತ ಹೇಳಬಹುದು. ಒಬ್ಬರ ಮೇಲೆ ಮೋಹ ಆಗುವುದು ಅಂದ್ರೆ ಅದು ಹೆಚ್ಚಾಗಿ ಆಗುವುದು ಒಬ್ಬರ ಮೇಲೆ. ಅದು ಕೂಡ ದೈಹಿಕ ಸಂಪರ್ಕವನ್ನ ಬಯಸುವಂತಹ ಪ್ರೀತಿಯನ್ನೇ ನಾವು ಮೋಹ ಅನ್ನುತ್ತೇವೆ, ಅದನ್ನ ಪ್ಯಾಷನ್ ಅನ್ನುತ್ತೇವೆ. ಮೂರನೆಯದು ಬದ್ಧತೆ, ಕಮಿಟ್ಮೆಂಟ್. ಕಷ್ಟ ಸುಖ ಎರಡರಲ್ಲೂ ಜೊತೆಯಾಗಿರುವ ನಿರ್ಧಾರ ಮತ್ತು ಸಂಬಂಧವನ್ನ ಉಳಿಸಿಕೊಳ್ಳುವ ಹಠ ಈ ಬದ್ಧತೆ ಅಂತ ಹೇಳುತ್ತದೆ. ಇದನ್ನು ಒನ್ ಟೈಪ್ ಆಫ್ ಲವ್ ಅಂತಾನೆ ಕರೆಯಬಹುದು. ಈ 3 ಅಂಶಗಳು ಸಮಾನವಾಗಿದ್ದರೆ ಅದನ್ನ ಪರಿಪೂರ್ಣ ಪ್ರೀತಿ ಅಂದ್ರೆ ಕನ್ಸ್ಯೂಮೇಟ್ ಲವ್ ಅಂತ ಎನ್ನಲಾಗುತ್ತದೆ. ಕೇವಲ ಮೋಹವಿದ್ದರೆ ಅದು ವ್ಯಾಮೋಹ ಆಗುತ್ತದೆ. ಕೇವಲ ಬದ್ಧತೆ ಇದ್ದರೆ ಅದು ಒಪ್ಪಂದವಾಗುತ್ತದೆ. ಈ ಎಲ್ಲ 3 ಅಂಶಗಳು ಇದ್ದಾಗ ಮಾತ್ರ ಪರಿಪೂರ್ಣವಾದಂತಹ ಪ್ರೀತಿಯಾಗುತ್ತದೆ. ಹೌದು ಸ್ನೇಹಿತರೆ, ಪ್ರೀತಿಯಲ್ಲಿ ಹಲವಾರು ಕುತೂಹಲ ಸಂಗತಿಗಳು ಕೂಡ ಉಂಟಾಗುತ್ತವೆ. ಇದನ್ನ ನಾವು ನೋವು ನಿವಾರಕ ಅಂತ ಕರೆಯಬಹುದು. ಪ್ರೀತಿ ಅನ್ನುವುದು ನ್ಯಾಚುರಲ್ ಪೇನ್ ಕಿಲ್ಲರ್ ಇದ್ದ ಹಾಗೆ. ನೀವು ಪ್ರೀತಿಸುವ ವ್ಯಕ್ತಿಯನ್ನ ಅಪ್ಪಿಕೊಳ್ಳುವುದರಿಂದ ಅಥವಾ ಫೋಟೋ ನೋಡುವುದರಿಂದ ನೋವು ತನ್ನನ್ನು ತಾನೇ ಕಡಿಮೆ ಆಗುತ್ತದೆ. ದೂರದಲ್ಲಿದ್ದಾಗ, ಯಾವುದೋ ಒಂದು ದೇಶದಲ್ಲಿದ್ದಾಗ ನಿಮ್ಮ ಹುಡುಗಿಯ ಫೋಟೋವನ್ನು ನೋಡಿದಾಗ ಅಥವಾ ನಿಮ್ಮ ತಂದೆ ತಾಯಿಯ ಫೋಟೋನ ನೋಡಿದಾಗ ಅಥವಾ ಅಕ್ಕ ತಂಗಿಯರ ಫೋಟೋ ನೋಡಿದಾಗ ನಿಮಗಾಗುತ್ತಿರುವ ಪ್ರೀತಿ ತನ್ನಂತಾನೇ ಕಡಿಮೆ ಆಗುತ್ತದೆ ಅನ್ನುವ ಮಾಹಿತಿ ಇದೆ. ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ನೈಸರ್ಗಿಕ ನೋವು ನಿವಾರಕವಾಗಿ ಇದು ಕೆಲಸ ಮಾಡುತ್ತದೆ. ಪ್ರೇಮಿಗಳು ಪರಸ್ಪರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದಾಗ 3 ನಿಮಿಷದಲ್ಲಿ ಅವರ ಹೃದಯ ಬಡಿತಗಳು ಒಂದೇ ಲಯಕ್ಕೆ ಬರುತ್ತದೆ ಎನ್ನುವ ಸಂಶೋಧನೆ
ಕೂಡ ಬಹಿರಂಗವಾಗಿದೆ. ಇನ್ನು ಬ್ರೋಕನ್ ಹಾರ್ಟ್ ಸಿಂಡ್ರೋಮ್, ಪ್ರೀತಿಯಲ್ಲಿ ಸೋತಾಗ ಅಥವಾ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಾಗ ಎದೆ ನೋವು ಬರುವುದು ಕೇವಲ ಭ್ರಮೆಯಲ್ಲ. ಅತಿಯಾದ ಒತ್ತಡದಿಂದ ಹೃದಯದ ಸ್ನಾಯುಗಳು ತಾತ್ಕಾಲಿಕವಾಗಿ ದುರ್ಬಲಗೊಳ್ಳುತ್ತದೆ. ಇದನ್ನ ವೈದ್ಯಕೀಯವಾಗಿ ಸಾಬೀತಾಗಿದೆ ಎನ್ನುವ ಮಾಹಿತಿ ಇದೆ. ಮೆದುಳಿನ ಸ್ಕ್ಯಾನ್ಗಳ ಪ್ರಕಾರ ಪ್ರೀತಿಯಲ್ಲಿ ಬಿದ್ದ ವ್ಯಕ್ತಿಯು ಮೆದುಳು ಕೋಕಿನ್ ವ್ಯಸನಿಯ ಮೆದುಳಿನಂತೆ ಪ್ರತಿಕ್ರಿಯಿಸುತ್ತದೆ. ಅಂದ್ರೆ ಪ್ರೀತಿ ಕೂಡ ಒಂದು ರೀತಿಯ ಸಿಹಿ ವ್ಯಸನವಾಗಿದೆ. ಅಂದ್ರೆ ಇದೊಂದು ಕೂಡ ಅಡಿಕ್ಷನ್ ಅಂತಾನೆ ಕರೆಯಬಹುದು. ಒಬ್ಬ ವ್ಯಕ್ತಿಯು ತಾನು ಇನ್ನೊಬ್ಬರನ್ನ ಪ್ರೀತಿಸುತ್ತೇನೆ ಇಲ್ಲವೇ ಅನ್ನೋದನ್ನ ನಿರ್ಧರಿಸಲು ಕೇವಲ 90 ಸೆಕೆಂಡುಗಳಿಂದ 4 ನಿಮಿಷ ಸಮಯ ಸಾಕು ಎನ್ನಲಾಗುತ್ತದೆ. ಪ್ರೀತಿಯಲ್ಲಿ ಸಂಭಾಷಣೆಗಿಂತ ದೇಹದ ಭಾಷೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಮತ್ತು ಕಣ್ಣಿನ ಸಂಪರ್ಕ ಹೆಚ್ಚು ಮುಖ್ಯ. 55% ಆಕರ್ಷಣೆ ದೇಹದ ಭಾಷೆಯಿಂದಲೇ ನಿರ್ಧಾರವಾಗುತ್ತದೆ. ಒತ್ತಡ ಅಥವಾ ಭಯದ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಕೈ ಹಿಡಿಯುವುದರಿಂದ ತಕ್ಷಣವೇ ನಿಮ್ಮ ಮೆದುಳಿನಲ್ಲಿ ಒತ್ತಡದ ಮಟ್ಟ ಅಂದ್ರೆ ಸ್ಟ್ರೆಸ್ ಮಟ್ಟ ಕಡಿಮೆ ಆಗುತ್ತದೆ. ಪ್ರೀತಿ ಪಾತ್ರರನ್ನು ನೋಡಿದಾಗ ಹೊಟ್ಟೆಯಲ್ಲಿ ಏನೋ ಆದಂತೆ ಅನಿಸುತ್ತದೆ. ಇದನ್ನ ಬಟರ್ಫ್ಲೈ ಆಂಡ್ರಿನಲ್ ಅಂತ ಕರೆಯಲಾಗುತ್ತದೆ. ಆಂಡ್ರಿಲೈನ್ ಹಾರ್ಮೋನ್ ನಿಂದ ಉಂಟಾಗುವ ಪ್ರತಿಕ್ರಿಯೆ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಪ್ರೀತಿಯ ಸಂಬಂಧದಲ್ಲಿ ಇರುವವರು ಒಂಟಿಯಾಗಿರುವವರಿಗಿಂತ ಹೆಚ್ಚು ಕಾಲ ಬದುಕುತ್ತಾರೆ ಮತ್ತು ಕಡಿಮೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಹೊಂದುತ್ತಾರೆ ಎನ್ನುವ ಸಂಶೋಧನೆ ಬಹಿರಂಗವಾಗಿದೆ. ಚಾಕ್ಲೇಟ್ ತಿನ್ನುವಾಗ ಬಿಡುಗಡೆಯಾಗುವ ಫಿನಾಲ್ಥೈಮೈನ್ ಎಂಬ ರಾಸಾಯನಿಕವು ಪ್ರೀತಿಯಲ್ಲಿ ಬಿದ್ದಾಗಲೂ ಕೂಡ ಬಿಡುಗಡೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಸ್ನೇಹಿತರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರೀತಿಯ ಸ್ವರೂಪ ಬದಲಾಗಿದೆ. ಡೇಟಿಂಗ್ ಆ್ಯಪ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಸಂಗಾತಿಯನ್ನ ಹುಡುಕುವುದನ್ನ ಸುಲಭಗೊಳಿಸಿವೆ. ಆದರೆ ತಾಳ್ಮೆಯ ಕೊರತೆ ಮತ್ತು ಆಯ್ಕೆಗಳ ಹೆಚ್ಚಳದಿಂದ ಸಂಬಂಧಗಳು ಅಷ್ಟೇ ಬೇಗ ಮುರಿದು ಬೀಳುತ್ತಿರುವುದು ಇನ್ನೊಂದು ಆಘಾತಕರ ಸಂಗತಿ. ಇತ್ತೀಚೆಗಂತೂ ಎಲ್ಲವೂ ವರ್ಚುವಲ್ ಆಗಿದೆ. ಮದುವೆಯಿಂದ ಹಿಡಿದು ಪ್ರೀತಿ ಕೂಡ ವರ್ಚುವಲ್ ಆಗಿದೆ. ನೇರವಾಗಿ ಭೇಟಿಯಾಗದಿದ್ದರೂ ಆನ್ಲೈನ್ ಮೂಲಕವೇ ಗಾಢವಾಗಿ ಪ್ರೀತಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದು ಭಾವನಾತ್ಮಕ ಸಂಪರ್ಕ ದೈಹಿಕ ಸಂಪರ್ಕಕ್ಕಿಂತ ಪ್ರಬಲವಾಗಿದ್ದು ಎನ್ನುವುದನ್ನ ತೋರಿಸುತ್ತಿದೆ. ನೋಡಿದಿರಾ ಸ್ನೇಹಿತರೆ, ಪ್ರೀತಿ ಎನ್ನುವ ಒಂದು ಈ ಮಾಯೆ ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ. ನೀವು ಕೂಡ ಪ್ರೀತಿಯಲ್ಲಿ ಬಿದ್ದಾಗ ಈ ಎಲ್ಲ ಅನುಭವಗಳನ್ನ ನೀವು ಕೂಡ ಅನುಭವಿಸಿರಬಹುದು. ಹಾಗಾದ್ರೆ ಆ ಅನುಭವಗಳು ಹೇಗಿತ್ತು ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.